ಚೆನ್ನಾಗಿ ಎಂಜಾಯ್ ಮಾಡಿದ್ರಿ, ಅದು ಬಹಳ ಖುಷಿ ಆಯಿತು. ನಗು ಕೇಳ್ಸೋಕ್ಕೆ ಯಾವಾಗಲೂ ನೋಡೋಕ್ಕೆ ಚಂದ ಆಗುತ್ತೆ. ಎಲ್ಲ ಬಹಳಷ್ಟು ಹೊಸ ಕಲಾವಿದರನ್ನ ಇಟ್ಕೊಂಡು ಮಾಡಿದಂಥ ಪ್ರಯತ್ನ. ಪೂರ್ಣಚಂದ್ರ ಇಷ್ಟು ವರ್ಷ ಆ್ಯಕ್ಟ್ರಾಗಿ ಕೆಲಸ ಮಾಡಿ ಇವಾಗ ಎಲ್ಲ ಕಲಾವಿದರು ಅಷ್ಟೇ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅನ್ಕೋತೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಖುಷಿನ ಹಂಚ್ಕೊಳ್ಳಿ ಇನ್ನೊಂದಿಷ್ಟು ಜನಕ್ಕೆ. ಸೊ ದಟ್ ಈ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಇದು ಯಾರಾದರೂ ನಕ್ಕಿಲ್ಲ ಅಂತ ಅಂದ್ರೆ ಈ ಕಲ್ಲುರುದಿ ಅವಾರ್ಡ್ ಇದೆ, ಅವ್ರಿಗೆ ಕೊಡ್ತೀವಿ, ತಗೊಂಡೋಗ್ಬೋದು. ಯಾರಿಗೆ ನಗು ಬಂದಿಲ್ಲ, ಯಾರು ಎಂಜಾಯ್ ಮಾಡಿಲ್ಲ ಅಂತ ಬನ್ನಿ ಸರ್. ಫಸ್ಟ್ ಟೈಮ್ ಯಾರಾದ್ರೂ ತಗೋತಿದ್ದೀರಾ? ಖಂಡಿತ ಅದರಲ್ಲಿ ತಗೊಳ್ಳಿ. ಅಮಿತಾಬ್ ಬಚ್ಚನ್ ಸರ್ ಎಲ್ಲ ಮನೆ ಕಟ್ಕೊಂಡಂಥ ಆರ್ಟಿಸ್ಟ್, ನಿಮಗೋಸ್ಕರ ಒಂದು ಇಡೀ ರಾತ್ರಿ ನಿದ್ದೆ ಬಿಟ್ಟು ಮಾಡಿರುವಂಥ ಆರ್ಟ್. ದಯವಿಟ್ಟು ಪರವಾಗಿಲ್ಲ, ನೀವು ಬಂದಿರೋದೇ ಖುಷಿ, ಅದೇ ಗಿಫ್ಟ್ ನಮಗೆ. ಹೇಳ್ಬೇಡ ಸರ್, ಒಮ್ಮೆ ನೋಡಿ.